ಮಗ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟ ಸುದ್ದಿ ಕೇಳಿದ ತಂದೆಯು ಹೃದಯಾಘಾತದಿಂದ ಮೃತಪಟ್ಟಿರುವ ದಾರುಣ ಘಟನೆ ಹಾವೇರಿ ಜಿಲ್ಲೆಯ ಬಸವೇಶ್ವರ ನಗರದಲ್ಲಿ ನಡೆದಿದೆ. ಡಾಕ್ಟರ್ ವಿನಯ್ ಗುಂಡಗಾವಿ ಹಾಗೂ ಅವರ ತಂದೆ ಡಾಕ್ಟರ್ ವೀರಭದ್ರಪ್ಪ ಗುಂಡಗಾವಿ ಮೃತ ಅಪ್ಪ ಮಗನಾಗಿದ್ದಾರೆ. ಒಂದೇ ದಿನ ತಂದೆ ಮಗ ಇಬ್ಬರು ಮೃತಪಟ್ಟಿದ್ದು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ವೃತ್ತಿಯಲ್ಲಿ ಇಬ್ಬರು ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಮಗನ ಸಾವಿನ ಸುದ್ದಿ ಕೇಳಿದ 68 ವರ್ಷದ ತಂದೆ ಡಾಕ್ಟರ್ ವೀರಭದ್ರಪ್ಪ ಗುಂಡಗಾವಿಗೆ ಹಾವೇರಿಯಲ್ಲಿ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ. ಮಗ ಡಾಕ್ಟರ್ ವಿನಯ್ ಹುಬ್ಬಳ್ಳಿಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ರು. ತಂದೆ ಡಾಕ್ಟರ್ ವೀರಭದ್ರಪ್ಪ ಹಾವೇರಿಯಲ್ಲಿ ವೈದ್ಯರಾಗಿ ಕೆಲಸ ಮಾಡುತ್ತಿದ್ರು. ತಂದೆ ಮತ್ತು ಮಗ ಅತ್ಯಂತ ಅನ್ಯೋನ್ಯವಾಗಿದ್ರು. ಹೀಗಾಗಿ ಮಗ ಡಾಕ್ಟರ್ ವಿನಯನ ಸಾವಿನ ಸುದ್ದಿ ಅರಗಿಸಿಕೊಳ್ಳಲು ತಂದೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ.